ಕೊರೋನಾ ಲಾಕ್ಡೌನ್ನಿಂದ ಕಂಗೆಟ್ಟು ಬದುಕಿನ ಜಟಕ ಬಂಡಿಯನ್ನ ಎಳೆಯೋದಕ್ಕೆ ಕಷ್ಟಪಡ್ತಾ ಇರುವ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ ರಾಜ್ಯ ಸರ್ಕಾರ 5,000 ರೂಪಾಯಿ ನೆರವನ್ನ ಘೋಷಣೆ ಮಾಡಿ 18 ದಿನಗಳು ಕಳೆದಿದೆ. ಆದರೂ ಕೂಡ ಇನ್ನೂ ಚಾಲಕರ ಕೈಗೆ ಹಣ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಈ ಹಣ ತಕ್ಷಣ ಸಂಕಷ್ಟದ ಮಂದಿಗೆ ಸಿಗಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಆಗ್ರಹಿಸಿದೆ. ಪುತ್ತೂರು ಉಪವಿಭಾಗಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿ ಮಾತನಾಡಿದ ಎಸ್ಡಿಟಿಯು ತಾಲೂಕು ಅಧ್ಯಕ್ಷ ಅಬ್ದುಲ್ ಹಮೀದ್ ಸಾಲ್ಮರ ಅವರು ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರು ಉದ್ಯೋಗ ಇಲ್ಲದೆ ಸಮಸ್ಯೆಗೊಳಗಾಗಿದ್ದಾರೆ. ಅಲ್ಪ ಸ್ವಲ್ಪ ದುಡಿಮೆಗಾಗಿ ದಿನಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ದಿನವೊಂದಕ್ಕೆ 50 ರೂಪಾಯಿ ಆದಾಯವೂ ಸಿಗ್ತಾ ಇಲ್ಲ. ಕುಟುಂಬ ನಿರ್ವಹಣೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಘೋಷಣೆ ಮಾಡಿದ ಹಣವನ್ನು ಪಡೆದುಕೊಳ್ಳಲು ಕಷ್ಟಪಡ್ತಾ ಇರುವ ಈ ಚಾಲಕ ವರ್ಗಕ್ಕೆ ಹಣ ಪಡೆಯಲು ಸ್ಪಷ್ಟವಾದ ಮಾಹಿತಿ ಸರ್ಕಾರ ಕೊಟ್ಟಿಲ್ಲ. ಈ ಚಾಲಕರ ಬದುಕಿನಲ್ಲಿ ಸರ್ಕಾರ ಚೆಲ್ಲಾಟವಾಡುವಂತೆ ಕಂಡು ಬರ್ತಾ ಇದೆ ಅಂತ ಆರೋಪಿಸಿದ್ರು. ಇಡೀ ದೇಶದ ಒಟ್ಟು ವ್ಯವಸ್ಥೆಯಲ್ಲಿ ಈ ದೇಶದ ಕಾರ್ಮಿಕ ವರ್ಗ ಆಗಿರಲಿ ಮತ್ತು ಆಟೋ ಚಾಲಕರು ಇವರು ಈ ದೇಶದ ಬೆನ್ನೆಲುಬು. ಇವರು ಬಹಳ ಸಂಕಷ್ಟದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಈ ಟ್ಯಾಕ್ಸಿ ಚಾಲಕರ ಬೇಡಿಕೆ ಏನು ಅವರಿಗೆ ಪರಿಹಾರ ಧನವನ್ನು ಘೋಷಿಸಿದೆ ಅದನ್ನು ವಿಳಂಬ ಮಾಡದೆ ಅತಿ ಶೀಘ್ರದಲ್ಲಿ ಆ ಒಂದು ಪರಿಹಾರ ಧನವನ್ನು ವಿತರಿಸುವಂಥ ಅದಕ್ಕೆ ಬೇಕಾದಂತಹ ಏನು ವ್ಯವಸ್ಥೆ ಇದೆ ಅದನ್ನು ಕೂಡಲೇ ಆ್ಯಪ್ ಮೂಲಕ ಜಾರಿಗೊಳಿಸಿ ಸಂಬಂಧಪಟ್ಟ ಚಾಲಕರಿಗೆ ಅದನ್ನು ಒದಗಿಸುವಲ್ಲಿ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಮನವಿ ನೀಡಿದ ಆಯೋಗದಲ್ಲಿ ಎಸ್ಡಿಟಿಯು ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಸಮೀರ್ ಕುರ್ನಾಡ್ಕ, ಪ್ರಧಾನ ಕಾರ್ಯದರ್ಶಿ ಆಸಿಫ್ ಮುಕ್ವೆ, ಉಮರ್ ಕೆ ಕುರ್ನಾಡ್ಕ ಹಾಜರಿದ್ದರು.